ನಾವು ಆಗಾಗ ನ್ಯೂಸ್ ಪೇಪರ್ಗಳಲ್ಲಿ, ನ್ಯೂಸ್ ಚಾನೆಲ್ಗಳಲ್ಲಿ ಗಾಂಧಿ ಪರಿವಾರದ ಬಗ್ಗೆ, ನೆಹರು ಪರಿವಾರದ ಬಗ್ಗೆ, ಅವರ ಪೂರ್ವಜರ ಬಗ್ಗೆ ಆಗಾಗ ಕೆಲವು ಬೆಚ್ಚಿ ಬೀಳಿಸುವ ಮಾಹಿತಿಗಳನ್ನ ಕೇಳ್ತಾನೆ ಇರ್ತೀವಿ, ನೋಡ್ತಾನೆ ಇರ್ತೀವಿ. ಹೌದು, ಪ್ರತಿಯೊಬ್ಬ ಭಾರತೀಯನಿಗೂ ಇದು ಕುತೂಹಲ ಹುಟ್ಟಿಸುವಂತಹ ಒಂದು ಸಂಗತಿಯಾಗಿದೆ. ರಾಹುಲ್ ಗಾಂಧಿ ತಂದೆ ರಾಜೀವ್ ಗಾಂಧಿ ಒಬ್ಬ ಪಾರ್ಸಿಯಾಗಿದ್ದರು. ಯಾಕಂದ್ರೆ ರಾಜೀವ್ ಗಾಂಧಿ ಅವರ ತಂದೆ ಫೈರೋಜ್ ಗಾಂಧಿ ಮೂಲತಃ ಒಬ್ಬ ಪಾರ್ಸಿ ಜನಾಂಗಕ್ಕೆ ಸೇರಿದ ವ್ಯಕ್ತಿಯಾಗಿದ್ದರು. ಅವರ ಹೆಸರೇ ಫೈರೋಜ್ ಗಾಂಧಿ. ಇನ್ನು ರಾಹುಲ್ ಗಾಂಧಿ ಅವರ ತಾಯಿ ಶ್ರೀಮತಿ ಸೋನಿಯಾ ಗಾಂಧಿ ಮೂಲತಃ ಒಬ್ಬ ಕ್ರಿಶ್ಚಿಯನ್ ಆಗಿದ್ದರು. ಹಾಗಾದ್ರೆ ರಾಹುಲ್ ಗಾಂಧಿ ಒಬ್ಬ ಹಿಂದೂ ಬ್ರಾಹ್ಮಣ ಆಗಲು ಹೇಗೆ ಸಾಧ್ಯ ಅನ್ನುವ ಒಂದು ತರ್ಕ ಪ್ರತಿಯೊಬ್ಬ ಭಾರತೀಯನಲ್ಲೂ ಬರೋದು ಸಹಜವೇ. ಇದನ್ನು ಕೆದಕುತ್ತಾ ಹೋದ್ರೆ ನೆಹರು ಗಾಂಧಿ ಕುಟುಂಬದ ರಹಸ್ಯಗಳು ಒಂದೊಂದೇ ಹೊರಗೆ ಬರಲು ಪ್ರಾರಂಭಿಸುತ್ತವೆ. ನಿಜಕ್ಕೂ ನೆಹರು ಒಬ್ಬ ಕಾಶ್ಮೀರಿ ಪಂಡಿತರಾಗಿದ್ದರ? ನೆಹರು ಕುಟುಂಬಕ್ಕೂ ಗಯಾಜುದ್ದೀನ್ ಗಾಜಿಗೂ ಏನು ಸಂಬಂಧ? ಗಯಾಜುದ್ದೀನ್ ಗಾಜಿ ನೆಹರು ಕುಟುಂಬದ ಮೂಲ ಪುರುಷನೇ. ಸೋನಿಯಾ ಗಾಂಧಿ ಮದುವೆ ಆಗುವ ಮೊದಲು ಇಟಲಿಯಲ್ಲಿ ಒಬ್ಬ ಫುಟ್ಬಾಲ್ ಪ್ಲೇಯರ್ ಜೊತೆ ಸಂಬಂಧ ಇತ್ತ. ಇಂದಿರಾ ಗಾಂಧಿಯ ಪ್ರೇಮ ಪ್ರಕರಣಗಳು ಎಷ್ಟಿದ್ದವು? ನೆಹರು ಸಾಯಲು ಕಾರಣವೇನು? ಈ ಎಲ್ಲ ಕುತೂಹಲ ಹಾಗೂ ಅಚ್ಚರಿಯ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಪ್ರಸ್ತುತ ಪಡಿಸ್ತಾ ಇದ್ದೀನಿ. ಸ್ನೇಹಿತರೆ, ಈ ಎಲ್ಲ ಸತ್ಯ ಘಟನೆಗಳು ಹಲವಾರು ಪುಸ್ತಕಗಳನ್ನ ಓದಿ, ಹಲವಾರು ಪುಸ್ತಕಗಳ ಮಾಹಿತಿ ಪಡೆದೇ ಈ ವಿಡಿಯೋನ ಮಾಡಲಾಗಿದೆ. ಕೇವಲ ಊಹಾಪೋಹಗಳ ಮೇಲೆ ಈ ವಿಡಿಯೋನ ಮಾಡಲಾಗಿಲ್ಲ. ಎಲ್ಲದಕ್ಕೂ ಒಂದು ಸಾಕ್ಷಿ ಇಟ್ಟೇ ಇದನ್ನ ಮಾಡಲಾಗಿದೆ. ದಯವಿಟ್ಟು ಈ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೂ ನಿಮ್ಮ ಪ್ರತಿಕ್ರಿಯೆಯನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಸ್ನೇಹಿತರೆ, ಈ ಒಂದು ವಿಡಿಯೋ ಮುಖ್ಯವಾಗಿ ನೆಹರು ಅವರ ಪರ್ಸನಲ್ ಸೆಕ್ರೆಟರಿ ಆಗಿದ್ದ ಎಂ.ಒ. ಮಥಾಯಿ ಬರೆದಂತಹ ರೆಮಿಸೆನ್ಸ್ ಆಫ್ ನೆಹರು ಏಜ್ ಹಾಗೂ ಆಂಡ್ರ್ಯೂಸ್ ರಾಬರ್ಟ್ ಹಾರ್ಡಿ ಬರೆದಿರುವಂತಹ ಲ್ಯಾಂಪ್ ಫಾರ್ ಇಂಡಿಯಾ ಪುಸ್ತಕಗಳ ಮೇಲೆ ಆಧಾರವಾಗಿದೆ. ನಿಮಗೆ ಈ ಸತ್ಯ ಸಂಗತಿಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕೆಂದ್ರೆ ಈ ಪುಸ್ತಕಗಳನ್ನ ಕೂಡ ನೀವು ಓದಬಹುದು. ಹಾಗಾದ್ರೆ ಬನ್ನಿ, ಗಾಂಧಿ ಕುಟುಂಬದ ಬಗ್ಗೆ ಹೆಚ್ಚಿನ ಬೆಳಕನ್ನ ಚೆಲ್ಲುವ ಪ್ರಯತ್ನ ಮಾಡೋಣ. ಎಂ.ಒ. ಮಥಾಯಿ ಬರೆದಂತಹ ರೆಮಿಸೆನ್ಸ್ ಆಫ್ ನೆಹರು ಏಜ್ ಪ್ರಕಾರ ನೆಹರು ಕುಟುಂಬದ ಮೂಲ ಪುರುಷ ಗಯಾಜುದ್ದೀನ್ ಗಾಜಿಯಾಗಿದ್ದ. ಈತ ಮೂಲತಃ ಒಬ್ಬ ಸುನ್ನಿ ಮುಸಲ್ಮಾನನಾಗಿದ್ದ. ಜವಾಹರ್ಲಾಲ್ ನೆಹರು ಅವರ ತಂಗಿಯಾದ ಕೃಷ್ಣ ಹಾತಿ ಸಿಂಗ್ ಅವರ ಪ್ರಕಾರ ತಮ್ಮ ತಾತ ಮೊಘಲ್ ಚಕ್ರವರ್ತಿಯಾದ ಬಹದ್ದೂರ್ ಶಾ ಕಾಲದಲ್ಲಿ ದೆಹಲಿಯಲ್ಲಿ ಕೊತ್ವಾಲನಾಗಿ ಕೆಲಸ ಮಾಡುತ್ತಿದ್ದ. ಅದೇ ಸಮಯದಲ್ಲಿ ಬ್ರಿಟಿಷರು ಭಾರತವನ್ನ ಆಕ್ರಮಿಸಿದ್ದರು. ಹೇಗಾದರೂ ಮಾಡಿ ಮೊಘಲ್ ಸಾಮ್ರಾಜ್ಯವನ್ನ ಛಿದ್ರ ಮಾಡಬೇಕೆಂದು ಅವರ ಉದ್ದೇಶವಾಗಿತ್ತು ಹಾಗೂ ಭಾರತದ ಮೇಲೆ ತಮ್ಮ ಆಧಿಪತ್ಯವನ್ನ ಸಾಧಿಸಲು ಮುಂದಾಗಿದ್ದರು. ಈ ಸಂದರ್ಭದಲ್ಲಿ 1857ರಲ್ಲಿ ಭಾರತಾದ್ಯಂತ ಸಿಪಾಯಿ ದಂಗೆ ಆರಂಭವಾಗುತ್ತದೆ. ಇದರ ಪ್ರಭಾವ ಮೊಘಲ್ ಸಾಮ್ರಾಜ್ಯಕ್ಕೂ ತಟ್ಟುತ್ತದೆ. ಮೊಘಲರು ಕೂಡ ಸಿಪಾಯಿ ದಂಗೆಗೆ ಸಾಥ್ ನೀಡಲು ಮುಂದಾಗುತ್ತಾರೆ. ಇದರಿಂದ ರೊಚ್ಚಿಗೆದ್ದ ಬ್ರಿಟಿಷರು ದೆಹಲಿಯಲ್ಲಿದ್ದ ಮೊಘಲರನ್ನ ಹಾಗೂ ಅವರಿಗೆ ಸಂಬಂಧಿಸಿದ ಪ್ರಜೆಗಳನ್ನ, ಸೈನಿಕರನ್ನ, ಅಲ್ಲಿ ಕೆಲಸ ಮಾಡುತ್ತಿರುವ ಪ್ರತಿಯೊಬ್ಬರನ್ನ ಟಾರ್ಗೆಟ್ ಮಾಡಿ ಕೊಲ್ಲಲು ಆರಂಭಿಸುತ್ತಾರೆ. ಅದರಲ್ಲೂ ಹೆಚ್ಚಾಗಿ ಮುಸ್ಲಿಮರನ್ನ ಅವರು ಗುರಿಯಾಗಿಸಿಕೊಂಡು ಕೊಲ್ಲುತ್ತಾರೆ. ಇದರಿಂದ ಕಂಗಾಲಾದ ಗಯಾಜುದ್ದೀನ್ ಗಾಜಿ ತನ್ನ ಕುಟುಂಬವನ್ನ ರಕ್ಷಿಸಲು ತನ್ನ ಹೆಸರನ್ನ ಗಂಗಾಧರ್ ಎಂದು ಬದಲಾಯಿಸಿ ದೆಹಲಿಯನ್ನು ಬಿಟ್ಟು ಆಗ್ರಾದ ಕಡೆಗೆ ಪಲಾಯನ ಮಾಡುತ್ತಾನೆ. ಹೀಗಾಗಿ ಗಯಾಜುದ್ದೀನ್ ಗಾಜಿ ತನ್ನನ್ನ ಹಾಗೂ ತನ್ನ ಕುಟುಂಬವನ್ನ ರಕ್ಷಿಸಲು ತನ್ನ ಹೆಸರನ್ನ ಗಂಗಾಧರ್ ಎಂದು ಬದಲಾಯಿಸಿ ದೆಹಲಿಯನ್ನು ಬಿಟ್ಟು ಆಗ್ರಾದ ಕಡೆಗೆ ಪಲಾಯನ ಮಾಡುತ್ತಾರೆ. ಅಲ್ಲಿ ಒಂದು ಕಾಲುವೆ ಪಕ್ಕ ತಮ್ಮ ಮನೆಯನ್ನು ಮಾಡಿಕೊಂಡು ತಮ್ಮ ಬದುಕನ್ನ ಮುಂದುವರಿಸುತ್ತಾನೆ. ಹಿಂದಿಯಲ್ಲಿ ಕಾಲುವೆಗೆ ನೆಹರ್ ಎಂದು ಕರೆಯಲಾಗುತ್ತದೆ. ಇದೇ ಕಾರಣ ಗಯಾಜುದ್ದೀನ್ ತನ್ನ ಹೆಸರನ್ನ ಗಂಗಾಧರ್ ನೆಹರ್ ಎಂದು ಬದಲಾಯಿಸಿಕೊಳ್ಳುತ್ತಾನೆ ಹಾಗೂ ಬ್ರಿಟಿಷರಿಂದ ತಪ್ಪಿಸಿಕೊಳ್ಳುತ್ತಾನೆ. ಮುಂದೆ ಕಾಲಕ್ರಮೇಣ ಈ ನೆಹರ್ ಎನ್ನುವ ಹೆಸರು ನೆಹರು ಆಗಿ ಪರಿವರ್ತನೆಗೊಳ್ಳುತ್ತದೆ. ಈ ಗಯಾಜುದ್ದೀನ್ ಗಾಜಿ ಅಲಿಯಾಸ್ ಗಂಗಾಧರ್ ನೆಹರು ಮಗನೇ ಮೋತಿಲಾಲ್ ನೆಹರು. ಇವರು ಆಗ್ರಾದಲ್ಲಿ 1861ರಲ್ಲಿ ಜನಿಸುತ್ತಾರೆ. ಮೋತಿಲಾಲ್ ನೆಹರು ಹಾಗೂ ಸ್ವರೂಪ್ ರಾಣಿ ಅವರಿಗೆ ಹುಟ್ಟಿದ ಮಗನೇ ಜವಾಹರ್ಲಾಲ್ ನೆಹರು. ನೆಹರು ತಮ್ಮ ಯೌವನದ ಸಮಯದಲ್ಲಿ ನಿಜಕ್ಕೂ ಹೇಳಬೇಕೆಂದರೆ ಒಬ್ಬ ಶೋಕಿಲಾಲ. ಕಮಲಾ ನೆಹರು ಅವರ ಜೊತೆ ಮದುವೆ ಆದರೂ ಕೂಡ ಇತರ ಹೆಣ್ಣು ಮಕ್ಕಳ ಸಹವಾಸ ಇತ್ತು ಎಂದು ನೆಹರು ಅವರ ಪರ್ಸನಲ್ ಸೆಕ್ರೆಟರಿ ಆಗಿದ್ದ ಎಂ.ಒ. ಮಥಾಯಿ ತಮ್ಮ ಪುಸ್ತಕವಾದಂತಹ ರೆಮಿನಿಸೆನ್ಸ್ ಆಫ್ ನೆಹರು ಏಜ್ ಅಲ್ಲಿ ಬರೆದಿದ್ದಾರೆ. ಮುಖ್ಯವಾಗಿ ಅವರು ಭಾರತದ ಕೊನೆಯ ಗವರ್ನರ್ ಜನರಲ್ ಆಗಿದ್ದಂತಹ ಮೌಂಟ್ ಬ್ಯಾಟನ್ ಪತ್ನಿಯ ಜೊತೆ ನೆಹರು ಅವರ ಅನೈತಿಕ ಸಂಬಂಧಗಳು ಇತ್ತು ಎಂದು ಸ್ಪಷ್ಟವಾಗಿ ಹೇಳಿದ್ದಾರೆ. ಈ ಅನೈತಿಕ ಸಂಬಂಧಗಳಿಂದಲೇ ನೆಹರು ಮುಂದೆ STD ಅಂದ್ರೆ ಸೆಕ್ಸುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ನಿಂದಲೇ ತಮ್ಮ ಪ್ರಾಣವನ್ನ ಕಳೆದುಕೊಂಡರು ಎಂದು ಕಾನ್ಸ್ಪಿರಸಿ ಥಿಯರಿಗಳು ತುಂಬಾನೇ ಇವೆ. ಜವಾಹರ್ಲಾಲ್ ನೆಹರು ಅವರ ಮಗಳೇ ಇಂದಿರಾ ಪ್ರಿಯದರ್ಶಿನಿ. ಆದರೆ ಈ ಇಂದಿರಾ ಪ್ರಿಯದರ್ಶಿನಿ ಇಂದಿರಾ ಗಾಂಧಿ ಹೇಗೆ ಆದರು ಅನ್ನುವ ಪ್ರಶ್ನೆ ಕೂಡ ಹಲವರಲ್ಲಿ ಈಗಲೂ ಕೂಡ ಪ್ರಶ್ನೆಯಾಗಿಯೇ ಉಳಿದಿದೆ ಹಾಗೂ ಅಚ್ಚರಿಯಾಗಿಯೇ ಉಳಿದಿದೆ.
ಈ ಗಾಂಧಿಗಳ ಪೈಕಿ ಅತ್ಯಂತ ನಿಗೂಢಾಗಿ ಉಳಿದವನೇ ಈ ಫಿರೋಜ್ ಗಾಂಧಿ. ಫಿರೋಜ್ ಗಾಂಧಿ ಅನ್ನುವ ಹೆಸರು ಕೂಡ ಸಾಕಷ್ಟು ಜನರಲ್ಲಿ ಕೇಳಿರಲಿಕ್ಕಿಲ್ಲ. ಇಂದಿರಾ ಗಾಂಧಿ ಎಂದಾಕ್ಷಣ ನಮಗೆ ನೆನಪಿಗೆ ಬರುವುದೇ ಅವರ ತಂದೆ ನೆಹರು ಹೊರತು ಇಂದಿರಾ ಗಾಂಧಿಯ ಗಂಡ ಫಿರೋಜ್ ಗಾಂಧಿ ಅಲ್ಲ. 12ನೇ ಸೆಪ್ಟೆಂಬರ್ 1912ರಂದು ಬಾಂಬೆಯ ಪೋರ್ಟ್ ಜಿಲ್ಲೆಯ ತೌಲುಮಿ ನಾರಿಮನ್ ಆಸ್ಪತ್ರೆಯಲ್ಲಿ ಪಾರ್ಸಿ ಕುಟುಂಬದಲ್ಲಿ ಜನಿಸಿದ್ದರು. ಇವರ ಪೋಷಕರ ಹೆಸರು ಜಹಾಂಗೀರ್ ಪರೆಡೂನ್ ಗ್ಯಾಂಡಿ ಮತ್ತು ರತಿಮಾಯಿ ಗ್ಯಾಂಡಿ. ಬಾಂಬೆಯ ಖೇತ್ವಾಡಿ ಮೊಹಲ್ಲಾದಲ್ಲಿರುವ ನರೋಜಿ ನಾಟಕವಾಲಾ ಭವನದಲ್ಲಿ ವಾಸವಾಗಿದ್ದರು. ಈ ಕುಟುಂಬ ಪಾರ್ಸಿ ಧರ್ಮವನ್ನ ಪಾಲಿಸುತ್ತಿತ್ತು. ಇವರ ತಂದೆ ಜಹಾಂಗೀರ್ ಪರೆಡೂನ್ ಗ್ಯಾಂಡಿ ತೀರಿಕೊಂಡ ಬಳಿಕ ಚಿಕ್ಕಮ್ಮ ಶಿರಿನ್ ಕೆಮೆಸರಿಯಟ್ ಜೊತೆ ಅಲಹಾಬಾದಕ್ಕೆ ತೆರಳುತ್ತಾರೆ, ಅಂದ್ರೆ ಈಗಿನ ಪ್ರಯಾಗ್ರಾಜ್. ಫಿರೋಜ್ ಎವಿಂಗ್ ಕ್ರಿಶ್ಚಿಯನ್ ಕಾಲೇಜಿನಲ್ಲಿ ವಿದ್ಯಾರ್ಥಿಯಾಗಿದ್ದಾಗ 18ನೇ ವಯಸ್ಸಿನಲ್ಲಿ ಫಿರೋಜ್ ಅವರ ಬದುಕನ್ನು ಬದಲಾಯಿಸಲು ಕಾರಣವಾದ ಎರಡು ಶಕ್ತಿಗಳಿವೆ. ಅದೇನೆಂದರೆ ಸ್ವಾತಂತ್ರ್ಯ ಹೋರಾಟ ಮತ್ತು ನೆಹರು ಕುಟುಂಬ. ಬಿಬಿಸಿ ವರದಿಯ ಪ್ರಕಾರ ಒಮ್ಮೆ ಅಲಹಾಬಾದ್ನಲ್ಲಿ ಇಂದಿರಾ ಗಾಂಧಿಯವರ ತಾಯಿ ಕಮಲಾ ನೆಹರು ಬ್ರಿಟಿಷ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸುತ್ತಿದ್ದರು. ಇದ್ದಕ್ಕಿದ್ದಂತೆ ಅವರ ಆರೋಗ್ಯ ಹದಗೆಡುತ್ತದೆ. ಕಾಲೇಜಿನ ಗೋಡೆಯ ಮೇಲೆ ಕುಳಿತು ಇದನ್ನೆಲ್ಲ ನೋಡುತ್ತಿದ್ದ ಫೈರೋಜ್ ತಕ್ಷಣವೇ ಕಮಲಾ ನೆಹರು ಅವರ ನೆರವಿಗೆ ಧಾವಿಸುತ್ತಾರೆ. ಈ ಸಮಯದಲ್ಲಿ ಫಿರೋಜ್ ಗಾಂಧಿ ಕಮಲಾ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸಿದ್ದರು. ಕಮಲಾ ನೆಹರು ಅವರ ಯೋಗಕ್ಷೇಮವನ್ನ ತಿಳಿದುಕೊಳ್ಳಲು ಫಿರೋಜ್ ಆಗಾಗ ಅವರ ಮನೆಗೆ ಭೇಟಿ ಕೊಡುತ್ತಿದ್ದರು. ಈ ಮೂಲಕ ಫಿರೋಜ್ ಮತ್ತು ಇಂದಿರಾ ಗಾಂಧಿ ಪರಸ್ಪರ ಹತ್ತಿರವಾಗುತ್ತಾರೆ. ಈ ಸಮಯದಲ್ಲಿ ಫಿರೋಜ್ ಇಂದಿರಾ ಪ್ರಿಯದರ್ಶಿನಿಯ ಜೊತೆ ಪ್ರೀತಿಯಲ್ಲಿ ಬೀಳುತ್ತಾರೆ ಹಾಗೂ 1933ರಲ್ಲಿ ಅವರನ್ನ ಪ್ರಪೋಸ್ ಕೂಡ ಮಾಡುತ್ತಾರೆ. ಈ ವಿಷಯ ಕಮಲಾ ನೆಹರು ಅವರಿಗೆ ಗೊತ್ತಾಗುತ್ತದೆ. ಆಗ ಇಂದಿರಾ ಪ್ರಿಯದರ್ಶಿನಿ ಅವರಿಗೆ ಕೇವಲ 16 ವರ್ಷ ಮಾತ್ರ. ಇದೇ ಕಾರಣ ಇಂದಿರಾ ಅವರನ್ನ ಫಿರೋಜ್ನಿಂದ ದೂರ ಇಡಲು 1934ರಲ್ಲಿ ಕೋಲ್ಕತ್ತಾದ ಶಾಂತಿನಿಕೇತವನ್ನ ಪ್ರವೇಶಿಸಬೇಕಾಗುತ್ತದೆ. ರವೀಂದ್ರನಾಥ್ ಠಾಗೋರ್ ಅವರು ಇಂದಿರಾಗೆ ಪ್ರಿಯದರ್ಶಿನಿ ಎಂಬ ಹೆಸರಿಡುತ್ತಾರೆ. ನಂತರ ಉನ್ನತ ಶಿಕ್ಷಣಕ್ಕಾಗಿ ಇಂದಿರಾ ಗಾಂಧಿ ಇಂಗ್ಲೆಂಡ್ಗೆ ಹೋಗುತ್ತಾರೆ. ಆಗ ಫಿರೋಜ್ ಗಾಂಧಿ ಕೂಡ ಇಂದಿರಾ ಅವರನ್ನ ಬೆನ್ನು ಹತ್ತಿ ಇಂಗ್ಲೆಂಡ್ಗೆ ಸೇರುತ್ತಾರೆ. ದ ಸ್ಕೂಲ್ ಆಫ್ ಎಕನಾಮಿಕ್ಸ್ ನಲ್ಲಿ ಓದಲು ಪ್ರಾರಂಭಿಸುತ್ತಾರೆ. ಈ ಸಮಯದಲ್ಲಿ ಫಿರೋಜ್ ಗಾಂಧಿ ಹಾಗೂ ಇಂದಿರಾ ಗಾಂಧಿ ಆಗಾಗ ಕದ್ದು ಮುಚ್ಚಿ ಭೇಟಿಯಾಗುತ್ತಿದ್ದರು. ಅಲ್ಲಿ ಅವರಿಬ್ಬರ ನಡುವೆ ಲೈಂಗಿಕ ಸಂಬಂಧಗಳು ಬೆಳೆದಿದ್ದವು ಎಂದು ಬಿಬಿಸಿ ಹೇಳುತ್ತದೆ. ಜವಾಹರ್ಲಾಲ್ ನೆಹರು ಅವರು ಇಂದಿರಾ ಗಾಂಧಿಯನ್ನ ಫಿರೋಜ್ ಗಾಂಧಿಗೆ ಮದುವೆ ಮಾಡಿಕೊಡಲು ಸ್ವಲ್ಪವೂ ಇಷ್ಟವಿರಲಿಲ್ಲ. ಆದರೆ ಮಹಾತ್ಮ ಗಾಂಧಿಯ ಮಧ್ಯಸ್ಥಿಕೆಯಿಂದ ಇಬ್ಬರು ಅಲಹಾಬಾದ್ ನಲ್ಲಿ ಮದುವೆಯಾಗಬೇಕಾಗುತ್ತದೆ. ಈ ಸಂದರ್ಭದಲ್ಲಿ ನೆಹರು ಫಿರೋಜ್ಗೆ ಒಂದು ಕಂಡೀಷನ್ ಹಾಕುತ್ತಾರೆ. ಅದೇನೆಂದರೆ ತನ್ನ ಹೆಸರಾದಂತಹ ಗ್ಯಾಂಡಿಯನ್ನ ಗಾಂಧಿ ಎಂದು ಬದಲಿಸಬೇಕೆಂದು. ಫೈರೋಜ್ ಗಾಂಧಿ ಮಹಾತ್ಮ ಗಾಂಧಿ ಮೇಲೆ ಇದ್ದ ಭಕ್ತಿಯಿಂದ ಇದನ್ನ ಒಪ್ಪಿಕೊಳ್ಳುತ್ತಾರೆ. ಈ ರೀತಿ ಫೈರೋಜ್ ಗಾಂಧಿ ಫಿರೋಜ್ ಗಾಂಧಿಯಾಗಿ ಬದಲಿಯಾಗುತ್ತಾರೆ. ಫಿರೋಜ್ ಗಾಂಧಿ ಮತ್ತು ಇಂದಿರಾ ಗಾಂಧಿ ಮಾರ್ಚ್ 26, 1942ರಂದು ರಾಮನವಮಿ ಎಂದು ಆನಂದ ಭವನದಲ್ಲಿ ವಿವಾಹವಾಗುತ್ತಾರೆ. 1942ರ ಆಗಸ್ಟ್ ನಲ್ಲಿ ಕ್ವಿಟ್ ಇಂಡಿಯಾ ಚಳವಳಿ ಸಂದರ್ಭದಲ್ಲಿ ಈ ಇಬ್ಬರು ದಂಪತಿಗಳನ್ನ ಬ್ರಿಟಿಷರು ಬಂಧಿಸಿ ಜೈಲಿಗೆ ಅಟ್ಟುತ್ತಾರೆ. ನಂತರ ವಿವಾಹದ 6 ತಿಂಗಳ ಕಾಲ ಒಂದು ಮನೆಯಲ್ಲಿ ಹೌಸ್ ಅರೆಸ್ಟ್ ಕೂಡ ಆಗುತ್ತಾರೆ. ತದನಂತರ ಮುಂದಿನ 5 ವರ್ಷ ಆರಾಮದಾಯಕವಾಗಿ ಗೃಹ ಜೀವನವನ್ನ ಇಂದಿರಾ ಗಾಂಧಿ ನಡೆಸುತ್ತಾರೆ. ಇದೇ ಸಂದರ್ಭದಲ್ಲಿ 1944 ಮತ್ತು 1946ರಂದು ರಾಜೀವ್ ಗಾಂಧಿ ಮತ್ತು ಸಂಜಯ್ ಗಾಂಧಿ ಕ್ರಮವಾಗಿ ಜನಿಸುತ್ತಾರೆ. ಫಿರೋಜ್ ಗಾಂಧಿ ಅವರು ನ್ಯಾಷನಲ್ ಹೆರಾಲ್ಡ್ ಮತ್ತು ನವಜೀವನಂತಹ ಪತ್ರಿಕೆಗಳಲ್ಲಿ ವರದಿಗಾರರಾಗಿ ಕೆಲಸ ಮಾಡುತ್ತಾರೆ. ನಂತರ ರಾಜಕೀಯ ಪ್ರವೇಶ ಮಾಡಿದಂತಹ ಫಿರೋಜ್ ಗಾಂಧಿ ಅವರು 1952ರಲ್ಲಿ ಉತ್ತರ ಪ್ರದೇಶದ ರಾಯ್ಬರೇಲಿ ಕ್ಷೇತ್ರದಿಂದ ಮೊದಲ ಸಾರ್ವತ್ರಿಕ ಚುನಾವಣೆಯಲ್ಲಿ ಗೆಲ್ಲುತ್ತಾರೆ. ಈಗಲೂ ನೀವು ಗಾಂಧಿ ಕುಟುಂಬ ಇದೇ ಕ್ಷೇತ್ರದಿಂದ ತಮ್ಮ ಚುನಾವಣೆಯಲ್ಲಿ ನಿಲ್ಲುತ್ತಾರೆ ಅಂದ್ರೆ ವಿಚಿತ್ರ ಅನಿಸುತ್ತದೆ. ಫಿರೋಜ್ ಗಾಂಧಿ ಅವರು 1958ರಲ್ಲಿ ಸಂಸತ್ತಿನಲ್ಲಿ ಜೀವ ವಿಮಾ ನಿಗಮದ ಸರ್ಕಾರದ ಉನ್ನತ ಅಧಿಕಾರಿಗಳ ಆಜ್ಞೆ ಮೇರೆಗೆ ಹರಿದಾಸ್ ಮುಂದ್ರಾ ಎಂಬ ಉದ್ಯಮಿ ಒಡೆತನದ 6 ಅನಾರೋಗ್ಯ ಕಂಪನಿಗಳನ್ನ ಭಾರಿ ಹೂಡಿಕೆ ಮಾಡಿದ್ದರೆಂದು ಸಾಬೀತಾಗುತ್ತದೆ. ಫಿರೋಜ್ ಅವರ ಪ್ರಚಾರದ ಪರಿಣಾಮವಾಗಿ ಹಣಕಾಸು ಸಚಿವ ಆಗಿನ ಟಿ ಕೃಷ್ಣಮಾಚಾರಿ ರಾಜೀನಾಮೆ ಕೂಡ ನೀಡಬೇಕಾಗುತ್ತದೆ. 1958ರಲ್ಲಿ ಫಿರೋಜ್ ಗಾಂಧಿಗೆ ಹೃದಯಾಘಾತವಾಗುತ್ತದೆ. ಆಗಿನ ಸಮಯದಲ್ಲಿ ಪ್ರಧಾನಿಯವರ ಅಧಿಕೃತ ನಿವಾಸವಾದಂತಹ ತೀನ್ ಮೂರ್ತಿ
ಹೌಸ್ ನಲ್ಲಿ ತನ್ನ ತಂದೆಯೊಂದಿಗೆ ತಂಗಿದ್ದ ಇಂದಿರಾ ಭೂತಾನ್ಗೆ ಪ್ರವಾಸ ಮಾಡಿದ್ದರು. ಈ ವಿಷಯ ತಿಳಿಯುತ್ತಿದ್ದ ಹಾಗೆ ಇಂದಿರಾ ಗಾಂಧಿ ವಾಪಸ್ಸು ಬರುತ್ತಾರೆ. ಮತ್ತೆ ಫಿರೋಜ್ ಗಾಂಧಿ 1960ರಲ್ಲಿ ದೆಹಲಿಯ ವೆಲ್ಲಿಂಗ್ಟನ್ ಆಸ್ಪತ್ರೆಯಲ್ಲಿ 2ನೇ ಬಾರಿಗೆ ಹೃದಯಾಘಾತದಿಂದ ನಿಧನವಾಗುತ್ತಾರೆ. ಅವರನ್ನು ಅಲಹಾಬಾದ್ನ ಪಾರ್ಸಿ ಸ್ಮಶಾನದಲ್ಲಿ ಅಂತ್ಯ ಸಂಸ್ಕಾರ ಮಾಡಲಾಯಿತು. ಅವರ ಚಿತಾಭಸ್ಮವನ್ನ ಅಲ್ಲಿಯೇ ಹೂಳಲಾಯಿತು ಎಂದು ಹೇಳಲಾಗುತ್ತಿದೆ. ಇಂದಿರಾ ಗಾಂಧಿ ಅವರ ದೊಡ್ಡ ಮಗ ರಾಜೀವ್ ಗಾಂಧಿ ಇಂಗ್ಲೆಂಡಿನ ಪ್ರತಿಷ್ಠಿತ ಕೇಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ ಓದುತ್ತಿರುವಾಗ ಒಂದು ಹೋಟೆಲ್ನಲ್ಲಿ ಕೆಲಸ ಮಾಡುತ್ತಿದ್ದಂತಹ ಸೋನಿಯಾ ಮೈನೋ ಅನ್ನುವ ಹುಡುಗಿಯ ಜೊತೆ ಪರಿಚಯವಾಗುತ್ತದೆ. ದಿನ ಕಳೆದಂತೆ ಇಬ್ಬರು ಸ್ನೇಹಿತರಾಗುತ್ತಾರೆ. ಮುಂದೆ ಈ ಗೆಳೆತನ ಪ್ರೀತಿಗೆ ತಿರುಗುತ್ತದೆ. ಆದ್ರೆ ಸೋನಿಯಾ ಮೈನೋ ಇಟಲಿಯ ಫ್ರಾಂಕೋ ಲೂಯಿಸನ್ ಎಂಬ ಫುಟ್ಬಾಲ್ ಪ್ಲೇಯರ್ ಜೊತೆ ಅಫೇರ್ ಇತ್ತು ಎಂದು ಗೊತ್ತಾಗುತ್ತದೆ. ಈ ಫ್ರಾಂಕೋ ಲೂಯಿಸನ್ ಒಂದು ಸಂದರ್ಶನದಲ್ಲಿ ತನ್ನ ಹಾಗೂ ಸೋನಿಯಾ ನಡುವೆ ಇದ್ದಂತಹ ಸಂಬಂಧಗಳ ಬಗ್ಗೆ ವಿವರವಾಗಿ ಬಹಿರಂಗಪಡಿಸಿದ್ದಾನೆ. ಇಟಲಿಯಲ್ಲಿ ಇರುವವರೆಗೂ ತಮ್ಮ ಹಾಗೂ ಸೋನಿಯಾ ನಡುವೆ ಸಂಬಂಧಗಳು ಚೆನ್ನಾಗೇ ಇತ್ತು. ಯಾವಾಗ ಸೋನಿಯಾ ಇಂಗ್ಲೆಂಡ್ಗೆ ಹೋದಳೋ ಅವಳ ಆಟವೇ ಬೇರೆಯಾಗಿತ್ತು. ನನ್ನನ್ನು ಸಂಪೂರ್ಣವಾಗಿ ಮರೆತಳು ಎಂದು ಫ್ರಾಂಕೋ ಲೂಯಿಸನ್ ಹೇಳಿಕೊಂಡಿದ್ದಾರೆ. ರಾಜೀವ್ ಗಾಂಧಿ ಹಾಗೂ ಸೋನಿಯಾ ಮದುವೆಯನ್ನ ಇಂದಿರಾ ಗಾಂಧಿ ಆಗಲಿ ಹಾಗೂ ಸೋನಿಯಾ ಗಾಂಧಿ ಕುಟುಂಬ ಒಪ್ಪಿಕೊಳ್ಳುವುದಿಲ್ಲ. ಆಗ ಸೋನಿಯಾ ಗಾಂಧಿ ತಂದೆ ತಾಯಿಗಳಾದಂತಹ ಸ್ಟೆಫನೋ ಮೈನೋ ಹಾಗೂ ಪಾವ್ಲೋ ಮೈನೋ ಒಂದು ವೇಳೆ ರಾಜೀವ್ ಗಾಂಧಿ ಕೆಥೋಲಿಕ್ ಕ್ರಿಶ್ಚಿಯನ್ ಆಗಿ ಧರ್ಮ ಪರಿವರ್ತನೆ ಮಾಡಿಕೊಂಡರೆ ಮಾತ್ರ ಮದುವೆ ಮಾಡುವುದಾಗಿ ಹೇಳುತ್ತಾರೆ. ಹೀಗಾಗಿ ರಾಜೀವ್ ಗಾಂಧಿಗೆ ಬೇರೆ ದಾರಿ ಇಲ್ಲದೆ ಕ್ಯಾಥೋಲಿಕ್ ಕ್ರಿಶ್ಚಿಯನ್ ಆಗಿ ಪರಿವರ್ತನೆಗೊಳ್ಳುತ್ತಾರೆ ಹಾಗೂ ತಮ್ಮ ಹೆಸರನ್ನ ರೊಬೆರ್ಟೋ ಎಂದು ಬದಲಾಯಿಸುತ್ತಾರೆ. ಇವರಿಬ್ಬರಿಗೆ ಹುಟ್ಟಿದ ಮಕ್ಕಳೇ ರಾಹುಲ್ ಹಾಗೂ ಬಿಯಾಂಕಾ. ಈ ವಿಷಯ ಗೊತ್ತಾಗುತ್ತಿದ್ದ ಹಾಗೆ ಇಂದಿರಾ ಗಾಂಧಿಗೆ ದೊಡ್ಡ ಆಘಾತವಾಗುತ್ತದೆ. ಎಲ್ಲಿ ತಮ್ಮ ಮಗ ಅಲ್ಲಿಯೇ ಇದ್ದು ಬಿಡುತ್ತಾನೋ ಎನ್ನುವ ಅನುಮಾನದಿಂದ ಹಾಗೂ ತಮ್ಮ ರಾಜಕೀಯ ಭವಿಷ್ಯಕ್ಕಾಗಿ ರಾಜೀವ್ ಗಾಂಧಿ ಹಾಗೂ ಸೋನಿಯಾ ಗಾಂಧಿ ಇಬ್ಬರನ್ನ ಭಾರತಕ್ಕೆ ಕರೆಸಿಕೊಂಡು ಹಿಂದೂ ಸಂಪ್ರದಾಯದಂತೆ ಅವರಿಬ್ಬರ ಮದುವೆಯನ್ನ ಮಾಡಿಸುತ್ತಾರೆ. ಹೀಗೆ ರಾಬರ್ಟೋ ಆಗಿದ್ದ ರಾಜೀವ್ ಮತ್ತೆ ರಾಜೀವ್ ಗಾಂಧಿ ಆಗುತ್ತಾರೆ. ಸೋನಿಯಾ ಮೈನೋ ಆಗಿದ್ದ ಸೋನಿಯಾ ಗಾಂಧಿ ಆಗುತ್ತಾರೆ. ಅದೇ ರೀತಿ ರಾಹುಲ್ ಆಗಿದ್ದ ಮಗ ರಾಹುಲ್ ಗಾಂಧಿ ಆಗುತ್ತಾನೆ ಹಾಗೂ ಬಿಯಾಂಕಾ ಆಗಿದ್ದ ಮಗಳು ಪ್ರಿಯಾಂಕಾ ಗಾಂಧಿ ಆಗುತ್ತಾಳೆ. ಇಷ್ಟೇ ಅಲ್ಲ ಸ್ನೇಹಿತರೆ, ಈ ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ಗಾಂಧಿ ಬಗ್ಗೆ ಇನ್ನಷ್ಟು ಹಲವಾರು ಆಶ್ಚರ್ಯಕರ ಮಾಹಿತಿಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನ ಸಾಕ್ಷಿಗಳೊಂದಿಗೆ ಕೊಡಲು ಪ್ರಯತ್ನ ಮಾಡುತ್ತೇನೆ. ಆದ್ರೆ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಒಳ್ಳೆಯದಾಗಲಿ.